ABC ಅರೆಭಾಷೆ ಕಾಮಿಡಿ ಮಜಪ್ಪ ಮಜಪ್ಪ ABC ಅರೆಭಾಷೆ ಕಾಮಿಡಿ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಅರೆಭಾಷೆ ಕಾಮಿಡಿ ಹಾಸ್ಯ ಕಾರ್ಯಕ್ರಮಕ್ಕೆ ನೀವೆಲ್ಲ ಸ್ವಾಗತ. ಪವರ್ಡ್ ಬೈ RGR ಹಾಸ್ಪಿಟಲ್, BDG ಎಂಟರ್ಪ್ರೈಸಸ್, LED ಝೋನ್, ಲ್ಯಾಂಡ್ ಟ್ರೇಡ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, co-powered by ದಿ ಓಷನ್ ಪೂಲ್, Volkswagen ಮತ್ತೆ ಡಿಜಿಟಲ್ ಪ್ಲಾನೆಟ್ ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ನಳಪಾಕದ ಹೋಟೆಲ್ನಲ್ಲಿ ಎಂತೆಲ್ಲ ಬಗೆ ಬಗೆನ ತಿಂಡಿಗ ಉಂಟು, ಆ ಹೋಟೆಲಿಗೆ ಬಂದ ಜನಗಳಿಗೆ ಎಂತ ಆತ್ ಅಂತ ಕಲ್ಲಪಳ್ಳಿ ತಂಡದ ಕಾಮಿಡಿನ ನೋಡ್ಕೊಂಡು ಬರಮ್ಮ. ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮಸ್ಕಾರ. ನನಗೆ ಗೊತ್ತಾಯ್ತ ನಿಮಗೆ? ನಾ ಸೇಸ ನೆಲಕ ಕೊಟ್ಲು ಅದು ಹೌದು. ನಮ್ಮ ಬಾಲ ಒಂದು ಬಡ್ಪಕ್ಕನ ಊಟು, ಈ ಸುಡ್ಗಾಡ್ದವ ಇನ್ನೂ ಸಹ ಬಾತ್ಲೆತ್ತ ನೆಟ್ಟಿ ಕೈ ತಾಕಿತ್ತೇಳಿ ಪೇಟೆಗೆ ಊಟು. ಈ ಪೇಟೆ ತುಂಬ ತಿರುಗುದ ಕೆಲಸ, ಈಗ ಸಂಬಳ ಕೊಟ್ಟು ಸುಮ್ಮನೆ ಎತ್ತ ಸಾಕು ಸಾಕತ್ತಣ್ಣ ದೇವ್ರಿ. ಒಂದು ತರಕಾರಿ ತರಕಾರಿ ಹಂಗೆ ದೂರ ಆಳದ ನಮ್ಮ ಇಂದು ದನಿಯೊಬ್ಬಳು ಸೇಸಪ್ಪಣ್ಣ ಅವಕ್ಕೆ ಗಾಂಧಿನಗರಲ್ಲಿ ಬೆಂಡೆಕಾಯಿ ತರಕು, ಬದನೆಕಾಯಿ ಇದು ಹಳೆಗಟ್ಲಿ ತರಕು. ಬನ್ನಿ ಅಪ್ಪ, ಎಷ್ಟು ಹೊತ್ತು ಮಾರೆ ಸೇಸ, ಎಲ್ಲಿಗೆ ಹೋಗಿದ್ದೀನಿ? ಹೊತ್ತು ನಿಮ್ಮ ಮಾನವ ಅಂಗಡಿ ಎಲ್ಲ ಅಲ್ಲಿ ಹೋಟೆಲ್ ಹೇಳೋದು, ಇದು ಇದು ತರಕಾರಿ ಅಂಗಡಿ ಹೇಳೋದು. ಸಾಕು ಸಾಕಾಯ್ತು ಕಾಸ್ಕೊ ಹೊಟ್ಟೆ ಸೈಕಲ್ ಕೊಡ್ತೀನಿ ನನಗೆ ತಗೊಂಡೋಗಿ. ಅಯ್ಯೋ ದೇವ್ರನ್ನ ಅದೃಷ್ಟ ಏನು 25 ಸತಿ ತಿರುಗಿಸಿ 25 ಸತಿ ಸಾಕು ಸಾಕತ್ತು ಜೋಡಿಸಿ ಎಲ್ಲ ತಂದಳಲ್ಲ, ಎಲ್ಲ ಹೋಗ್ತಿದ್ದಾರೆ. ಎಟ್ಟಿಕಾಯಿ ಎಲ್ಲ ಉಂಟಾ? ಎಲ್ಲ ಹೋಗ್ತು. ಅದು ಈ ಒಂದು ಎಂತೆಲ್ಲ ಚಿನ್ನ ತಂದಳ ನೋಡು. ಬೆಂಡೆಕಾಯಿ ಇಟ್ಟು, ಬದನೆಕಾಯಿ ಇಟ್ಟು, ಮತ್ತೆ ಸೌತೆಕಾಯಿ ಇಟ್ಟು, ಮತ್ತೆ ಕ್ಯಾಬೇಜ್ ಇಟ್ಟು, ಮತ್ತೆ ಅಯ್ಯೋ ಆ ಬದನೆಕಾಯಿ ಅವಶ್ಯಕ ಅದರೊಳಗೆಲ್ಲ ಹುಳ, ಮತ್ತೆ ಅದ್ರ ಬೇಡ ಇದು ಮಾಡ್ತೀವಿ. ಇದೀಗ 199 ರೂಪಾಯಿ ಆಯ್ತು. ಇದು 10 ರೂಪಾಯಿ ಓದ್ಬಿಟ್ಟು. ಅಯ್ಯೋ ಬೋಣಿಗೆ ಇದು ಯಾರು ಬಾತ್ಲೆ ಕಾಣಿದೆಯಲ್ಲ, ನೀ ಹೋಗಿ ಒಮ್ಮೆ ಅಲ್ಲಿ ಆ ಟೇಬಲ್ ಎಲ್ಲ ಕ್ಲೀನ್ ಮಾಡಬೇಕು. ಈಗ ಬಾಕಿ ಇನ್ನು ಅಂಗಡಿಗೆ ಬಾಕಲ್ಲೆಲ್ಲ ಹಾಕಿರೋ ನಿಂತಿ ಕಡೆ ಬಂತೆಲ್ಲ ಚಹಾಯ ಕುಡಿಗೈತಿ. ಈ ಒಂದು ಹೆಂಗಸನ ಫೋನು ಇದೊಂದು ಎಕ್ಕೆ ಒಟ್ಟಿಗೆ ಬೇಕಡ. ಹಲೋ ಎಂತ ಕಸು ಏ ಬಂಗಾರ ಬನ್ನೆ ಮಾರಿ, ಈಗ ಒಟ್ಟಿಗೆ ಈಗಿದ್ದಲ್ಲ ನಾ ಬನ್ನೇನೆ. ಅರ್ಜೆಂಟ್ ಮಾಡ್ಬಿಡ, ಬಂದು ಒಂದು ಚಾಯ್ ಕೊಡ್ತಾನೆ. ನಂಗೆ ಕೆಲಸಕ್ಕೆ ಯಾಕೆ ಹೋಗ್ತಾನೆ, ಚಾಯ್ ಕುಡಿದು ಒಂದು 5 ತರ ಚಾಯ್ ಕುಡಿಯುತ್ತಾರೆ. ಬನ್ನಿ ಬನ್ನಿ ಬಲ್ಲ, ಒಂದು ಹೋಟ್ಲ್ ಉಂಟು ನೋಡಿ ಚಾಯ್ ಕುಡ್ತಾನೆ ಬನ್ನಿ ಬಲ್ಲ. ಇಲ್ಲ ಅರ್ಜೆಂಟ್ ಮಾಡ್ಬೇಡ ಅಣ್ಣ. ಹೋಟ್ಲಲ್ಲ ಕಟ್ಕೊಂಬಲ್ಲಿದ್ದೀವಿ. ಏನಾರು ಬೆಚ್ಚ 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 ಅಂತ ತಿಂಬಕ್ಕೆ ಅದಿಟ್ಟು ಬನ್ನಿ ಬನ್ನಿ. ಹೌದಲ್ಲ, ಬಾಳ ಕ್ಲೀನ್ ಮಾಡ್ತಾನ, ಕುದುರ್ಸಿ ಬರ. ಕ್ಲೀನ್ ಮಾಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ. ಸಂಬಳ ಕೊಡೋದು 30 ರೂಪಾಯಿ ತಿಂಗಳಿಗೆ. ಅದು ಕೂಡ ಬಂಗಾಲಿಗೆ ಹೋಗಿ ಫೋನ್ ಮಾಡಿದೆ ಅರ್ಜೆಂಟ್ ಕಡೆಗೆ ಕುದುರ್ಸಿ ಬಾಲ. ಬಾಲ ಚಾಯ್ ಕೊಡು, ಎಂತೆಲ್ಲ ಬೇಕು ಅಂತ ಕೇಳು. ಎತ್ತ ಬೇಕು? ಎಂತ ಜನ ಕುಡಿಯಕ್ಕೆ? ಚಹಾ ಕುಡಿಯಕ್ಕೆ ನೀರು, ಚಹಾ, ಮಾಲ್ಟ್, ಮತ್ತೆ ಎಂತ ಬೇಕು? ತಿಂಬಕ್ಕೆ ನಂಗೆ ಚಾಯ್ ಕೊಡು ಫಸ್ಟ್. ಮನೆ ಚಾಯ ತಿಂಬಕ್ಕೆ ತಿಂಬಕ್ಕೆ ಎಂತ ಹೇಳುದು? ವಡೆ ಇಟ್ಟು, ಮಸಾಲೆ ದೋಸೆ, ತುಪ್ಪ ಇಟ್ಟು, ಎಂತದ್ದು ಬೇಡ. ತುಪ್ಪ ತಿಂಬಕ್ಕಲ್ಲ ಮರ ಸೊಯಲ್ಲ ನಾವು. ಎಂತ ಬೇಕು? ಬಿಸಿ ಬಿಸಿ ಬೆಚ್ಚ ಬೆಚ್ಚಟ್ಟು ಎಂತ ಒಂದು ಖಾಲಿ ಕಣ ಚಾಯ್ ಕೊಡು ನಂಗೆ ಸಾಕು. ಈ ಹೆಂಗಸ ಒಂದು ಫೋನ್ ಮಾಡು, ಹಾಗೆ ಮೊಗ್ಗಲಿಕ್ಕೆ ಬರ್ತಾಯ್ತಾ? ನಿನ್ನ ಕೆಲಸ ನೀ ಮಾಡಿ ಹೋಗು. ಹಲೋ ಅವಾಗ ಚಹಾ ಮಾತ್ರ ಬೇಡ. ಬನ್ನೆಪ್ಪ ಬನ್ನೆ. ಅಯ್ಯೋ ಉಮ್ಮ ಬನ್ನಿ ಬನ್ನಿ. ಇಲ್ವಲ್ಲ ಅರ್ಜೆಂಟ್ ಮಾಡ್ಬೇಡ. ಚಹಾ ಬಾಲ ಚಾಯ್ ಕೊಟ್ಟ. ಚಹಾ ಕೊಡ್ತಾಳೆ ಬಾಯ್ಲಿ ನಾ ಕಣ್ಣು ಹೊಡ್ಕೋತ ಎಂತ ನಾ ಎಳ ನೋಡಿದೆ ಅಲ್ಲಿ ಭಾರಿ ಒಳ್ಳೆ ಹೋಟ್ಲುಗಾರ ಒಂದು ತಿಂಬಕ್ಕೆ ಎತ್ತ ಬಂದಾಗ ಕೇಳುದು. ಬಂದೆ ಬಂಗಾರು ಬನ್ನೇ ಇಲ್ಲಪ್ಪ. ಅಯ್ಯೋ ಬೆಚ್ಚ ಈಗ ಮಾಡು. ಅಯ್ಯೋ ಬನ್ನೇ ದೇವ್ರು, ನಿಂಗೆ ಇಷ್ಟ ಅರ್ಜೆಂಟ್ ಏನಿತ್ತ ಇಲ್ಲನೇ
ಬನ್ನೆಪ್ಪಿ ಅಯ್ಯೋ ಇದು ಅನ್ನ ಛತ್ರ ಅಲ್ಲ. ದುಡ್ಡು ಕೊಟ್ಟಿದೆ, ಹೋದರೆ. ಹಾ. ತಪ್ಪತ್ತಣ್ಣ ನನ್ನ ಹೆಣ್ಣು ಟಲಿಕ್ಕೆ ಭಾರಿ ಅರ್ಜೆಂಟ್ ಇತ್ತ ಒಂದು ಹೋದವೆ ಒಟ್ಟಿಗೆ ಕಡಂಗೆ ಹೆಣ್ಣು ಧರ್ಮಕ್ಕಲ್ಲ ಓ ದುಡ್ಡು ಕೊಡಕು. ಮರ್ತೋತು ಒಳ್ಳೆ ತಪ್ಪಿ ಹೋತು ಅಯ್ಯೋ ದೈ. 100 ರೂಪಾಯಿ ಇಲ್ಲವಲ್ಲ ಇಲ್ಲ ಇಲ್ಲ ಕಡ ಬಾಲ ನನ್ನ ಕಲ್ಲೆಲ್ಲ ಇಂಥ 50 ವಯಸ್ಸು ಕೂಡ ಆಗ ತಗೊಂಡಲ್ಲ ಇದು ಕುರೆ ಪಟ್ಟು ದನಿ ನಂಗದ್ದು ಚಿಲ್ಲರಿಗೆ ಎಂತ ಮಾಡು ಬೇಡಣ್ಣ ಚಿಲ್ಲರೆ ಊಟ ಛೇ ನಾವು 500 ರೂಪಾಯಿ ಹಾಕಿ 100 ರೂಪಾಯಿ ದಿನೇಶ ನನ್ನ ಕಲ್ಲು. ಹೌದು ಚಿಲ್ಲರೆ ಊಟ ಬಾಲ ಚಿಲ್ಲರೆ ಇಲ್ಲ ಎಂತ ಮಾಡುದು ಇಲ್ಲ ಇಲ್ಲ ನೀವು ಎಂತ ಮಾಡುದು ಈ ಡ್ರೈವರ್ಲಿ ನೀವು ಊಟ ನೋಡಿದೆ ಓ 4 ರೂಪಾಯಿ ಇಟ್ಟು ನಿಲ್ಸಿ ಮರ ಓಯ್ ಇನ್ನ ದುಡ್ಡು ನಿಂಗೆ ಕೊಟ್ಟಲ್ಲಿ ಮರ ನಿಲ್ಸಿಯಾ ಒಮ್ಮೆ ನಿಲ್ಸಿ ಮಾರ ಯಾರು ಎಂತ ಬರ ಎಂತ ನಿಲ್ಲ ಇದು ಔಟ್ ದುಡ್ಡು ನಿಮ್ಗೆ ಹಾಕ ಬರ ನಿಲ್ಸಿ ಮರ ಓಯ್ ಅಣ್ಣ ನಾ ಇದಕ್ಕೆ ಹೇಳದಂದು ನೀ ಆ ತಗಡೆಲ್ಲ ಹಾಕಬೇಡ ಇದು ಇದು ಹೊಂಡದೊಳಗೆ ಇದನ್ನ ಆಟ ಬನ್ನಿ ಆಟ ಎಂಥದ್ದು ಕತೆ ಎಂತ ಮಾಡ್ತು ಮರ ಅದಕ್ಕಿಂತ ಡಾಕ್ಟ್ರಿಗೆ ಫೋನ್ ಮಾಡಿದ್ರು ಆ ಡಾಕ್ಟರ್ ನಂಬರ್ ಎಂತ ಸದಾ ಅಲ್ಲ ಸದಾ ಶಿವ ಶಿವನ ಅಂತ ಶಿವನಂದ ನಾವು ಡಾಕ್ಟರ್ ಹುಷಾರಿದ್ದಾರೆ ಹಲೋ ಹಲೋ ಡಾಕ್ಟ್ರೆ ನಾ ಶೇಷ ಹಾ ನಮಸ್ಕಾರ ಎಂತ ಸೇಸಣ ಡಾಕ್ಟ್ರೆ ಎಲ್ಲಿ ನೋಡಿದ್ರೆ ಡಾಕ್ಟ್ರೆ ನಾ ಇಲ್ಲಿ ಹೊರಗಡೆ ಒಳ್ಳೆ ಒಮ್ಮೆ ಬೇಗ ಬನ್ನಿ ಡಾಕ್ಟ್ರೆ ಬಂದೆ ಎಂತ ವಿಷಯ ನಮ್ಮ ಹೋಟ್ಲ್ ಹಂಗೆ ಸಮಸ್ಯೆ ಆಗ್ಬಿಟ್ಟುತ್ತಾ ಬಂದೆ 5 ನಿಮಿಷದಲ್ಲಿ ಬಂದೆ ಸೇಸಣ ನಮಸ್ಕಾರ ನಮಸ್ಕಾರ ಎಂತ ನೀವು ಅರ್ಜೆಂಟ್ ಬಾಕಿ ಕೇಳಿದೆ ಡಾಕ್ಟ್ರೆ ಎಂತ ಗೊತ್ತಾ ಒಬ್ಬನ ತಲೆ ಹಿಂಗೆ ತಿರುಗಿದೆ ಬನ್ನಿ ಡಾಕ್ಟ್ರೆ ನೋಡಿ ಓಹೋ ಎಂತ ಸಮಸ್ಯೆ ಇದೆ ಎಂತ ತಿಳಿದು ಶೇಷಣ್ಣ ಒಂದು ಬರ್ಪಕ್ಕ ಚಾಯ್ ಕೊಡಕ್ಕೆ ಬಾತು ಹಾ ಚಾಯ್ ಕೇಳ್ತು ಹಾ. ನಾ ಚಾಯ್ ತಗೊಂಡು ಕೊಟ್ಟೆ ನೋಡಿ. 100 ರೂಪಾಯಿ ಕಟ್ಟತ್ತು ನೋಡಮ್ಮ ಎಲ್ಲ ಸರಿ ಆಗ ಮಾಡು ತಲೆ ತಿರುಗಿಸಿದ ಈಗ ತಿರುಗಿಸ್ಕೊಂಡೇ ಹೋಗ್ತು ಡಾಕ್ಟ್ರೆ. ಸರಿ ಮಾಡೋಣ ಅಡಿ ಎಂತ ಸಮಸ್ಯೆ ಇಲ್ಲ ಅದೆಲ್ಲ ಸರಿ ಇತ್ತು ನೋಡ್ತಲೆ ಮುಡಿನೇ ಸಮಸ್ಯೆ ಒಳಗೆ ಮೊಸಿಗಿದೆ ಮೊಸಿಗಿದೆ. ತಲೆ ಕಾಂಬೋದು ಮೊಸಗಿದೆ ಓಯ್ ಇದು ತಲೆ ತಲೆ ತಿರುಗಿದೆ ತಲೆ ಇಷ್ಟು ಲೈಕ್ ಜೀವ ಉಂಟು ತಲೆ ಅಲ್ಲಾಡಿಸ್ಕೊಂಡು ಉಂಟು ಇದನ್ನ ಸಿಕ್ಕಿಸಿ ತಪ್ಪ ನಾ ಅರ್ಜೆಂಟ್ಲಿ ಬಂದಲ್ಲ ಯಾರು ಇಷ್ಟೆಲ್ಲ MBBS ಮಾಡಿಸಿ ಗೊತ್ತಿಲ್ಲ ಆ ಜೀವ ಉಂಟು ಗೊತ್ತಾತಲ್ಲ ಜೀವ ಉಂಟು ಏನ್ ತೊಂದರ್ಲೆ ಸರಿ ಸರಿ ಹೇಳಲ್ಲ ಆದ್ರೆ ಇದು ಈ ಹಿಂಗೆ ಆಡುದು ಎಂತದ್ದು ನಂಗೆ ಗೊತ್ತಲ್ಲಿ ಇದು ಎಂತ ಸಮಸ್ಯೆ ಅಂತ ಗೊತ್ತಲ್ಲಿ ಅದಕ್ಕೆಲ್ಲ ಡಾಕ್ಟರ್ ಬಾಕಿ ಮತ್ತೆ ಅತ್ತಲ್ಲ ಇನ್ನು ಯಾವ ಸಮಸ್ಯೆ ಇಲ್ಲಲ್ಲ ನಾವ್ಗೆ ತಲೆಬಿಸಿಲ್ಲೇ ಅದಲ್ಲೇ ಎಂತ ಆಗಿದ್ದು ಏನಿದೆ ಅದನ್ನ ನಾವು ಹೋಟೆಲ್ ಆಯ್ಕೆ ನಡೆಸಕ್ಕೆ ಯಾಕಂದ್ರೆ ಗೊತ್ತದ ಡಾಕ್ಟ್ರೆ ಡಾಕ್ಟ್ರೆ ಏನಾರು ಗೊತ್ತಾತ ಡಾಕ್ಟ್ರಿಗೆ ಗೊತ್ತಾಗ್ತದೆ ನನಗೆ ಗೊತ್ತಾಗ್ತದೆ ಡಾಕ್ಟ್ರಿಗೆ ಗೊತ್ತಾಗ್ತದೆ ಕೇಳಿ ಕೇಳಿ ಡಾಕ್ಟ್ರು ನೋಡು ಸರ್ ಎಂತ ಇದೆಂತ ಇದಕ್ಕೆ ಹಿಂಗೆ ಆಗ್ತದೆ ಓ ದೇವರು ಮಡಿಗಂಟೆಗೆ ಈಗ ಎಂತ ಗೊತ್ತುಂಟ ಇದಕ್ಕೆ ಎಂತ ಪರಿಹಾರ ಮಾಡಬೇಕು ಅಯ್ಯೋ ದೇವ್ರೆ ಸಾಕಾತು ಬೊಂಬಾಯಿಂದ 1.5 ಗಂಟೆಯಲ್ಲಿ ಮಂಗಳೂರಿಗೆ ಎತ್ತಕ್ಕೆ ಮಂಗಳೂರಿಂದ ಸುಳ್ಳ್ಯಾಗೆ ಎತ್ತಕ್ಕಾರೆ 3.5 ಗಂಟೆ ಬೇಕು ಅಷ್ಟು ಭಾರಿ ತಲೆ ಎಲ್ಲ ಹಾಳಾಗಿ ಉಂಟು ಒಂದು ಕಣ್ಣ ಚಾಯ ಕುಡಿಯುವ ನಮ್ಮ ಸೇಸಣ್ಣನ ಇದು ಉಂಟ ನಳಪಾಕ ಈಗ ಅಲ್ಲ ನಳಪಾಕ ಯಾವಟ ಉಂಟಲ್ಲ ಇದು ಮಾತ್ರ ಹಿಂಗೆ ಉಂಟು ಸೋರ್ದೆ ಮಾವ ಕಡ್ಲೆ ಯಾರು ಉಟ್ಟ ಕಡ್ಲೆ ರವ ಏ ತಲೆ ಬಿಸಿಲಿದ್ದಂಗೆ ನೀವು ಬಾಬಾ ಇದು ಧರ್ಮಕ್ಕೆಲ್ಲ ಹಿಂಗೆ ಎಂತ ಬಾವ ನಿಂಗೆ ಸಮಸ್ಯೆ ಬಂದರೆ ನಾಳೆ ಬಾ ಗೊತ್ತಿತ್ತು ನಂಗೆ ಸಮಸ್ಯೆಗೆ ಯಾರು ಇಲ್ಲ ಎಂತ ಸಮಸ್ಯೆ ಬಾವ ನೀ ಅಮೆರಿಕದಲ್ಲಿ ಇದ್ದಾವಲ್ಲ ಎಲ್ಲರಿಗೂ ಹೋಗೋಣ ಬಾವ ನಾವು ಈ ಸಮಸ್ಯೆ ಏನಾದ್ರು ಸರಿ ಮಾಡಿಕಂತ ನೋಡು ಇದೆಂತ ಬಾವ ಪೂರ ಅಲ್ಗುವೆ ತಲೆ ಮಾತ್ರ ಅಲ್ಲ
ತಲೆ ಮಾತ್ರ ಮತ್ತೆಲ್ಲ ಹಿಂಗೆ ಇತ್ತು ಸೆಲ್ಲಿಟ್ಟು ಇದು ಅದು ಹೇಗೆ ಗೊತ್ತಿದೆ ಡಾಕ್ಟರ್ ಅಲ್ಲ ಡಾಕ್ಟರ್ಗೆ ಹಿಂಗೆ ಕೂಡ ಹಿಂಗೆ ಇದೆ ಪೂರ ಅರ್ಗುದಿಲ್ಲ ಒಂದು ಗೋಲ್ಪಕ್ಕ ನೀರು ಸುತ್ತಾ ಉಂಟಲ್ಲ ಒಂದು ಗೋಲ್ಪಕ್ಕ ಹೋಟ್ಲಿಗೆ ತಳಿ ಬಾತು ಬಾವ ಹೋಟ್ಲಿಗೆ ಬಂದ ಚಾಯ್ ಕೇಳ್ತದೆ ನಟಿಗೆ ಚಾಯ್ ಕೊಟ್ಟೆ ಇವಾಗೆ ₹100 ಕೊಟ್ಟತ್ತೆ ಅದಕ್ಕೆ ಚಿಲ್ಲರಿಲ್ಲ ಅಂತ ಕೇಳಿದೆ ಆಗ ಅಲ್ಲಿಂದ ಅಲ್ಲೇ ಜನ ಆಚೆ ಕಡೆ ಉಂಟು ಅವ ಚಿಲ್ಲರೆ ಅವನ ಸರಿ ಮಾಡಿಕೆ ಬಂದಂತ ಈ ಡಾಕ್ಟರ್ ಇವ ಸಹ ಹಂಗೆ ಕೇಳ್ತು ಬಾವ ಅವನು ಆರ್ಸಿಕೆ ಅದು ಏ ಸಣಪ ನಮ್ಮ ಪಂಡು ಒಬ್ಬ ಸಣಪ ಇದೆ ಗೊತ್ತುಟ ಅವಕ್ಕೆ ಹಿಂಗೆ ಅದ್ಯಾ ಅವು 2 ದಿನ ಮಾತ್ರ ಬಾಲ ನೀನು ಅವನು ಆಡ್ಸಿದೆ ಬಾಲ ಓಯ್ ಬಂತ ಮಾರೆ ನಿಲ್ಲೋದು ಒಂದು ಚಾಯ್ ಕುಡಿಯಕ್ಕೆ ಬಿಡ್ತಲೆ ಸಣಪ ಅರ್ಜುನ್ ಚಾಯ್ ಕುಡಿಯ ನೀ ಎಂತಕ್ಕೆ ಬಂದ ಇಲ್ಲಿ ನೀ ಬಗಳಾದಿ ಹೋಗು ತಲೆ ಬೆಲೆ ತಡೆಕಾಲೆ ಅರ್ಜುನ್ ಒಂದು ಚಾಯ್ ಕೊಡಿ ಬಾಲ ಅವ್ರ ಕಳ್ಸವನೆ ಶೇಷನ ನನ್ನ ತಲೆಬಿಸಿ ನಂಗೆ ಎಂತ ತಲೆಬಿಸಿ ನೀವಿಗೆ ನನ್ನೊಟ್ಟಿಗೆ ನಾಸನೆ ಮಾಡಿಕೊಡುದಿಲ್ಲ ಸಮಸ್ಯೆ 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 ಅಣ್ಣ ಶೇಷನ ನೀವೆಂತ ದುಡ್ಡು ಮಡಿಬೇಕಾ என்ன ದುಡ್ಡು ಗಿಟ್ಟರೆ ಹೆರ್ಕಿಡಿ ನಾ ಕೊಟ್ಟೆ ಈಗ ಮುಂದೆ ಹೇಳ್ದೆ ಅಂದೆ ಹೇಳಲ್ಲ ನಾನು ನಿಮಗೆ ಒಂದು ಕೂಡಲೇ ಒಂದು ಕೆಲಸಕ್ಕಿಸಿ ಹೆಂಗೆ ವ್ಯಾಪಾರ ಆದ ನೋಡಿ ನಾಳಪಾಕ ಹೋಗಿ ನೆಳಪಾಕ ಔಟ್ ಬೇಕಾ ನಿಮಗೆ ಈ ಸಮಸ್ಯೆ ನೀವು ಯಾರಿಗೆ ಶೇಷನ ನೀವು ಈಕೆ ಮಂಡಿಸಿ ಮಾಡಿದ್ರೆ ಹೆಂಗೆ ಈ ತರ ನೋಡಿ ನಾ ಹೆಂಗೆ ಸರಿ ಮಾಡಿ ಬೇಡ ಬೇಡ ಅವನು ಹೇಳ್ತಾ ಹಾಕು ಬಾಲ ಎಲ್ಕೊಂಡು ನಾ ಎಷ್ಟು ಸರಿ ಮಾಡಿ ಹೋಗು ಹೋತಾವಲ್ಲ ಅವ ಹೋತಾ ನೀವು ನಾನು ಅಷ್ಟು ಚೆಲ್ಲ ಮಾಡ್ತಾ ಮತ್ತೆ ಚೆಲ್ಲ ಮಾಡಿದ್ರೆ ಅಣ್ಣ ಅಂದೆ ನೋಡಿ ಈಗ ಹಿಂಗೆ ಹಿಂಗೆ ಸರಿ ಮಾಡಿ ಕೊಟ್ಟದೆ ಒಯ್ ಏಯ್ ಸರಬ ನಿಲ್ತೀಯಾ ಒಯ್ ಡಾಕ್ಟ್ರೆ ನಿಲ್ತಿ ಮಾರೆ ಅಲ್ಲ ಈಗ ತಲೆ ಬಚ್ಚಿಲ್ಲ ಮಾರೆ ನಿಲ್ತಿ ಮಾಡಿ ಒಯ್ ನಿಲ್ತೀಯಾ ಬಾಲ ಅವನು ಅಡ್ಡ ಬಾಲ ಅಯ್ಯೋ ದೇವ್ರೇ ಎಂತ ಮಾಡ್ದು ಬಾಲ ಅವನ ಮಾಡ್ದಲ್ಲ ಅಂದ್ರೆ ಇದು ಅಂಗಡಿ ಹಪ್ಪನಾಕ ನಾ ಇಡೀ ತಗಡು ಅಂಗುದು ಅದು ಇದು ಮಾಡಿದ್ರೆ ಮಾಟ ಇದೆ ಮತ್ತೆಂತಲ್ಲ ಇದು ಈಗ ಬರ್ದುದು ಅದೇ ಇಲ್ಲ ಮಾಟ ಮಾಡ್ಕೊಂಡು ಇಂತ ಗೊತ್ತ ನೀ ಹೋಗಿ ಆ ಗುರುಂಪಲ್ಲಿ ನಮ್ಮ ಕಾಸರಗೋಡನ ಮಂತ್ರ ಅವನ ಕರ್ಕೊಂಡು ಬಾ ಈಗ ಬರಕು ಅವಂಗ ನಂಬರ್ ಇಲ್ಲ ಫೋನ್ ಮಾಡಿ ಗುರುಂಪಲ್ಲಿ ಆಚೆ ಮೇಲೆ ಪೇಟಲಿ ಮೇಲೆ ಅಂಗಡಿ ಆ ಬಿಲ್ಡಿಂಗ್ ಮೇಲೆ ಅಲ್ಲಿ ಹೋಗು ಏನಾರು ಮಾಡು ಅಯ್ಯೋ ಭಗವಂತ ಎಂತ ಊಟಪ್ಪ ಓಂ ಗ್ರೀಂ ಚಟ್ ಪಟ್ ಸ್ವಾಮಿ ಸಮಸ್ಯೆ ಉಂಟು ಸ್ವಾಮಿ 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 ಬನ್ನಿ ಸ್ವಾಮಿ ಇಲ್ಲಿ ಬನ್ನಿ ಸ್ವಾಮಿ ತೋರಿಸಿನಿ ಸ್ವಾಮಿ ಅಲ್ಲೇ ಸ್ವಾಮಿ ಸಮಸ್ಯೆ ಉಂಟು ಎಲ್ಲಿಟ್ಟು ಅಲ್ಲಿ ಖಂಡಿತವಾಗಿಯೂ ಸಮಸ್ಯೆ ಉಂಟು ಇಲ್ಲಿ ಎಲ್ಲಿಟ್ಟು ಇಲ್ಲಿ ಇಲ್ಲಿ ಉಂಟು ಸಮಸ್ಯೆ ಅಲ್ಲಿ ಇಟ್ಟು ಕಡ ನಮಗೆ ಕಾಂಬೋದಿಲ್ಲ ಬನ್ನಿ ಸ್ವಾಮಿ ಈ ಸಮಸ್ಯೆ ನಮ್ಮನ್ನು ಸರಿ ಮಾಡಿ ಬನ್ನಿ ಸ್ವಾಮಿಗೆ ಗೊತ್ತಿಲ್ಲ ಜೈ ಮಹಾಕಾಲ ಓಂ ಗ್ರೀಂ ಚಟ್ ಪಟ್ ಸ್ವಾಹ ಸ್ವಾಮಿ ಈ ಸುತ್ತಮುತ್ತಲ ಒಂದು ಪಕ್ಕ ಚಾಯ್ ಕುಡಿಯಕ್ಕೆ ಬಂದ ಸ್ವಾಮಿ ಬಂದವು ಚಾಯ್ ಕೇಳ್ತು ಸ್ವಾಮಿ ಚಾಯ್ ಕೇಳ್ಕೊಂಡು ಚಾಯ್ ತಂದು ಒಂದು ಕೊಟ್ಟೆ ಸ್ವಾಮಿ ₹100 ಕೊಟ್ಟದ್ದು ಸ್ವಾಮಿ ₹100 ಕೊಟ್ಟವಂಗೆ ಚಿಲ್ಲರ್ ಇಲ್ಲ ಅಂತ ಕೇಳಿದ ಸ್ವಾಮಿ ಚಿಲ್ಲರ್ ಇಲ್ಲ ತಳವ ಈಗ ತಲೆ ಆಡ್ಸಿಗೆ ಸ್ಟಾರ್ಟ್ ಮಾಡ್ದವ ಇಲ್ಲಿ ಸಿಚ್ಚೆ ಇಲ್ಲ ಸ್ವಾಮಿ ಅವನ ಸರಿ ಮಾಡಿಕಿತ್ತೇಳಿ ಇವನ ಕರೆದ ಸ್ವಾಮಿ ಈ ಡಾಕ್ಟ್ರನ್ನ ಸೊಯ್ಯಲ್ಲದ ಡಾಕ್ಟ್ರನ್ನ ಇವ ಬಂದವ ತಲೆ ಆಡ್ಸಿಗೆ ಸ್ಟಾರ್ಟ್ ಮಾಡ್ದವ ಅವನು ಹಂಗೆ ಆಯ್ತು ಸ್ವಾಮಿ ಇವ ನನ್ನ ಆತ್ಮೀಯ ಸ್ನೇಹಿತ ಸ್ವಾಮಿ
ಅವ ಫಾರಿಂದ ಬಂದದ್ದು ಸ್ವಾಮಿ. ಅವನು ಸರಿ ಮಾಡಿರ್ತೇಳಿ ಅವನು ತಲೆನೂ ಆರಿಸಿಕೊಂಡು ಬಾಕಿ ಸ್ವಾಮಿ. ಈ ಮೂರು ಕಷ್ಟ ಉಂಟದ ಇವನಿಗೆ ಬೇಡ 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 ಅಂತ ಹೇಳಿದೆ. ಆದ್ರೂ ನನ್ನ ಮಾತು ಕೇಳ್ತಿಲ್ಲ ಬಲ. ಅವ ನನ್ನ ಮಾತು ಕೇಳ್ತಿಲ್ಲ. ಅವನ ಬಿಟ್ಟು ಈ ಮೂರು ಜನರು ಏನಾರು ಮಾಡಿ ಕಾಪಾಡಿ ಸ್ವಾಮಿ, ಕಾಪಾಡಿ. ಸಮಸ್ಯೆ ಹುಟ್ಟು ಇಲ್ಲಿ ಹುಟ್ಟು ಇಲ್ಲಿ ಹೋಗು ಬಲ, ಹುಟ್ಟಿಗೆ ಹೋಗು. ಓಂ ಕ್ರೀಂ ಝಟ್ ಫಟ್ ಫಟ್ ಸ್ವಾಹ. ಬಲ ಹೋಗು. ಓಂ ಕ್ರೀಂ ಝಟ್ ಸರಿ ಹತ್ರ ಓಂ ಕ್ರೀಂ ಝಟ್ ಸ್ವಾಹ. ಸರಿ ಹತ್ಲೆ. ಸಮಸ್ಯೆ ಖಂಡಿತವಾಗಿ ಕೂಡ ಇಲ್ಲೇ ಇರ್ದು ಭಾರಿ ಭಂಗ ಉಂಟು. ಓಂ ಕ್ರೀಂ ಝಟ್ ಸ್ವಾಹ. ಬಾಲ ಬಾಲ ಬಾ ಆಯ್ತ. ಅವ ಸ್ವಾಮಿನ ಹಂಗೆ ಆಯ್ತು. ಅಯ್ಯೋ ದೇವ್ರೇ ಬಾಲ ಸಮಸ್ಯೆನ ಸರಿ ಮಾಡಿ ಅಂತೇಳಿ ಬಂದವು ಎಲ್ಲ. ನಾ ಕೂಲಿ ನಾನೇ ಮಾಡಿ ಕೆಲಸ ಮಾಡಿಕೊಂಡು ಈ ಅಂಗಡಿ ಕಟ್ಟಿದ್ದು. ನನ್ನ ಪರಿಸ್ಥಿತಿ ಹಿಂಗೆ ಆತ ಬಾಲ. ಎಂತ ಹಂಗೆಲ್ಲ ಹೇಳ್ಬೇಡ. ನಾ ಎಷ್ಟು ಕಷ್ಟಪಟ್ಟು ಇದು ಮಾಡ್ಯಾಳ ಬಾಲ. ಹಿಂಗೆ ಆಗಿ ನನ್ನ ನಷ್ಟ ಕಷ್ಟಗಳ ಯಾರಟ್ಟಿಗೆ ಹೇಳ್ದು ಬಾಲ. ಅಯ್ಯೋ ನೀ ಏನಾರು ಮಾಡಬಲ್ಲ. ಈ ಅಂಗಡಿ ಸಾವಾಸನೆ ಬೇಡ. ನಾ ಇನ್ನಿಂದ ಹೋಗಿ ಅಂಗಡಿಯಲ್ಲಿ ಯಾಗೋಳು ನಾ ಇನ್ನು ಅಂಗಡಿ ಮಾಡುದಿಲ್ಲ. ನಂಗೆ ಕಷ್ಟ ಕೂಲಿ ಯಾರು ಮಾಡಿ ನಾ ಇನ್ನಿಂದ ಅಂಗಡಿ ಬಾ. ದೇವರಲ್ಲಿ ಅದಕ್ಕೆ ಹೇಳುದು ನನ್ನ ನಾಯಿಂದ ಕಡೆ ಮಾಡ್ತಾರೆ. ನಾಯಿಂದ ಕಡೆನ ಕಡೆಗೆ ಇವರೆಲ್ಲ ಬದುಕಿಸಿದ ನಾಲ. ಬನ್ನಿ ನಾವು ನನ್ನ ಕಾಲ ಹೇಳಿ ನೀವು ದಮ್ಮಯ್ಯ ಬಾಲ. ನೀವೊಂದು ಸ್ವಿಚ್ ಹಾಕಿದ ಸಮಸ್ಯೆ ಸರಿಯಾದ ತಿಳಿಯಾದರೆ ನೀ ಇಷ್ಟು ಓದಿದವರಿಂದ ನೀನೇ ಮೇಲು ಬಾಲ. ಓದಿದಕ್ಕೆ ನಾವು ಬೆಲೆ ಕೊಡೋಕು ತಿಳಿದು ಸುಮ್ಮನೆ ಹಳ್ಳಿ ಜನಗಳಿಗೆ ಸಹ ಬೆಲೆ ಕೊಡೋಕು ಬಾಲ. ಅವರ ಕೆಲಸ ಮಾಡುವ, ಒಳ್ಳೊಳ್ಳೆ ಯೋಚನೆ ಮಾಡುವ ಇದು ಉಂಟು ಬಾಲ. ನಿಂಗೆ ಆ ಶಕ್ತಿ ಉಂಟು. ದೇವರು ಪರಮಾತ್ಮ ನಿನ್ನ ಕಾಪಾಡಲಿ ಬಾಲ, ಕಾಪಾಡಲಿ. ಸತ್ತ ಮೇಲೆ ದುಃಖ ಅಂತ ಹೇಳ್ದಂಗೆ ನಂಗೆ ಸಿಕ್ಕಿದ ಲಾಸ್ಟ್. ABC ಭಾಷೆ ಕಾಮಿಡಿ. ಮಜಾ